ಬಜಪೆ ಸಮೀಪ ಕೆಂಜಾರು ಬಳಿ ಇರುವಂತಹ ಮೋಹಿನಿ ಆಳ್ವ ಎಂಬಾಕೆಯ ಕುಟುಂಬ ಮುರುಕಲು ಮನೆಯಲ್ಲಿ ವಾಸ ಮಾಡ್ತಾ ಇದ್ದು, ಈ ಬಗ್ಗೆ ಸ್ಥಳೀಯ ಯುವಕರ ತಂಡ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರ ಗಮನಕ್ಕೆ ತಂದಿದ್ದಾರೆ. ತಕ್ಷಣ ಬಡ ಕುಟುಂಬದ ಪರಿಸ್ಥಿತಿಯನ್ನು ಆಲಿಸಿದ ಅವರು ತಕ್ಷಣ ಮನೆ ಒದಗಿಸುವ ಭರವಸೆ ನೀಡಿ ಕಾರ್ಯತತ್ಪರರಾಗಿದ್ದಾರೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದಿಂದ ಸಮಾಜ ಕಲ್ಯಾಣ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆದರೂ ಒಕ್ಕೂಟದ ಸನಿಹದಲ್ಲಿ ಅತ್ಯಂತ ಕನಿಷ್ಠ ಸ್ಥಿತಿಯಲ್ಲಿ ಸಂಕಷ್ಟದ ದಿನಗಳನ್ನು ಎದುರಿಸ್ತಾ ಇರುವ ಬಜಪೆ ಸಮೀಪದ ಕೆಂಜಾರಿನ ಬಳಿಯಿರುವ ಮೋಹಿನಿ ಆಳ್ವ ಎಂಬ ಬಂಟ ಮಹಿಳೆಯ ಕುಟುಂಬದ ಸ್ಥಿತಿಯ ಬಗ್ಗೆ ಸ್ಥಳೀಯ ಯುವಕರ ಮೂಲಕ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಐಕಳ ಹರೀಶ್ ಶೆಟ್ಟಿ ಅವರ ಗಮನಕ್ಕೆ ಬಂದಾಗ ಸ್ವತಃ ಹರೀಶ್ ಶೆಟ್ಟಿಯವರು ಮೋಹಿನಿ ಆಳ್ವರ ಮನೆಗೆ ಮುಖತಃ ಭೇಟಿ ನೀಡಿ ಅವರ ಮನೆಯ ಪರಿಸ್ಥಿತಿಯನ್ನು ಅವಲೋಕಿಸಿದರು. ನಡೆದಾಡಲು ಅಶಕ್ತರಾದ 80 ವರ್ಷದ ಹಿರಿಯ ಮಹಿಳೆ, ಇವರ ಮೊಮ್ಮಗಳು, ಒಂದು ಹೆಣ್ಣು ಮಗಳು ಮತ್ತು ಗಂಡು ಮಗ ಹೀನಾಯ ಸ್ಥಿತಿಯಲ್ಲಿರುವುದನ್ನು ಕಂಡು ಐಕಳ ಹರೀಶ್ ಶೆಟ್ಟಿಯವರ ಕಣ್ಣಾಲೆಗಳು ತುಂಬಿ ಬಂತು. ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣ ಮನೆ ಒದಗಿಸುವ ಭರವಸೆ ನೀಡಿ ಅದಕ್ಕೆ ಕಾರ್ಯತತ್ಪರರಾಗಿದ್ದಾರೆ. ಕಾಮಗಾರಿ ಆರಂಭಿಸಲು ಒಕ್ಕೂಟದಿಂದ ಆದೇಶವನ್ನ ನೀಡಿರುತ್ತಾರೆ. ಅದರಂತೆ 2 ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲು ಅಧ್ಯಕ್ಷರು ಒಕ್ಕೂಟದಲ್ಲಿ ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜೀವನ್ ಕೆ ಶೆಟ್ಟಿ ಮುಲ್ಕಿ, ಸುರೇಶ್ ಶೆಟ್ಟಿ ಸೂರಿಂಜೆ, ಪುನೀತ್ ಮಾಡ, ಕೆಂಜಾರ್ ದಿನೇಶ್ ಶೆಟ್ಟಿ, ಅಭಿಲಾಷ್ ಶೆಟ್ಟಿ ಕಟೀಲು, ಮಂಜು ಪ್ರಸಾದ್ ಶೆಟ್ಟಿ, ಶ್ರೀಮತಿ ಆಶಾ ಶಿವರಾಮ್ ಶೆಟ್ಟಿ, ಪ್ರಸಾದ್ ಶೆಟ್ಟಿ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಹೇಮರಾಜ್, ವಿ4 ನ್ಯೂಸ್ 24/7 ಬಜಪೆ.